ಕಾವೂರು ವಿಮಾನ ನಿಲ್ದಾಣ ರಸ್ತೆಯ ದೈವಸ್ಥಾನದ ಮುಂಭಾಗದ ತಿರುವಿನಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಭಾರೀ ಪ್ರಮಾಣದಲ್ಲಿ ಮರಳು ರಸ್ತೆ ಮಧ್ಯೆ ಶೇಖರಣೆಗೊಂಡಿದೆ. ಮಂಗಳವಾರ ಬೆಳಗ್ಗೆ ಯುವಕನೊಬ್ಬ ಮರಳಿನಲ್ಲಿ ಸ್ಕೂಟರ್ ಸ್ಕಿಡ್ ಆದ ಕಾರಣ ಹಿಂದಿನಿಂದ ಬಂದ ಟ್ರಕ್ನಡಿಗೆ ಸಿಲುಕಿ ಜೀವ ಕಳೆದುಕೊಂಡಿದ್ದು ಇನ್ನೂ ತೆರವು ಮಾಡಿಲ್ಲ. ಈ ಭಾಗದಲ್ಲಿ ಫುಟ್ಪಾತ್ ಕಾಮಗಾರಿಯೂ ಭಾಗಶಃ ಮುಗಿದಿದ್ದು ಕೆಲವೆಡೆ ಹಾಗೆಯೇ ಬಿಡಲಾಗಿದೆ. ಇರುವ ತೋಡಿನಲ್ಲಿ ನೀರು ಸರಿಯಾಗಿ ಹರಿಯದ ಕಾರಣ ಮರಳು ರಸ್ತೆಯಲ್ಲಿ ಶೇಖರಣೆಯಾಗುತ್ತಿದೆ. ಸಣ್ಣ ಸಣ್ಣ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡುವ ಪಾಲಿಕೆಯ ಅಧಿಕಾರಿಗಳಿಂದ ಅಮೂಲ್ಯ ಜೀವವೇ ಹಾರಿ ಹೋಗುತ್ತಿದ್ದು, ಸಾರ್ವಜನಿಕರು ಎಚ್ಚರಿಸುವ ಸಂದರ್ಭವೇ ಯಾಕೆ ಕಾರ್ಯಾಚರಣೆ ನಡೆಸುವುದು ಎಂದು ತಿಳಿಯದಾಗಿದೆ. ತಕ್ಷಣ ರಸ್ತೆ ಸ್ವಚ್ಛತೆಗೊಳಿಸಿ ಹಾಗೂ ಅಪಘಾತದ ವಲಯದಲ್ಲಿ ಪಾದಚಾರಿಗಳಿಗೆ ರಸ್ತೆ ದಾಟಲು ಜೀಬ್ರಾ ಕ್ರಾಸ್ ಅಳವಡಿಸಬೇಕು. ಇಲ್ಲಿನ ಮಲ್ಲಿ ಲೇಔಟ್ಗೆ ಹೋಗುವ ರಸ್ತೆಯೂ ಎತ್ತರವಾಗಿದ್ದು, ಮಣ್ಣು ಹೊಂಡದಿಂದ ತುಂಬಿ ದ್ವಿಚಕ್ರ ವಾಹನ ಸವಾರರು ಹೋಗಲು ಕಷ್ಟಪಡುತ್ತಿದ್ದಾರೆ. ಸವಾರರು ವಾಹನ ನಿಯಂತ್ರಣ ತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಈ ಹಿಂದೆಯೂ ಇಲ್ಲಿನ ರಸ್ತೆ ದುರಸ್ತಿಗೆ ಮನವಿ ಮಾಡಿದ್ದರೂ ಸ್ಪಂದನೆ ಸಿಕ್ಕಿಲ್ಲ. ಇನ್ನಾದರೂ ಜನರ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ಡಾಮರು ಕಾರ್ಯ ಕೈಗೊಳ್ಳಿ ಎಂದು ಸಾಮಾಜಿಕ ಕಾರ್ಯಕರ್ತೆ ಫೆಲ್ಸಿ ರೇಗೋ ಕೃಷ್ಣ ಒತ್ತಾಯಿಸಿದ್ದಾರೆ. ಬೆಳಿಗ್ಗೆ ಒಂದು 8:30 ಟೈಮಿಗೆ ಒಬ್ಬ ಯುವಕನು ಬೈಕ್ನಲ್ಲಿ ಹೋಗುವವರು ಈ ದಾರಿಯಾಗಿ ಹೋಗುವಾಗ ಇಲ್ಲೆಲ್ಲ ಹೊಯ್ಗೆ ಅದು ಎಲ್ಲ ಇದ್ದು ಅದರ ಮೇಲೆ ಹೋಗುವಾಗ ಸ್ಕಿಡ್ ಆಗಿ ಪಾಪ ಬಿದ್ದು ಆ ಲಾರಿಯ ಅಡಿಗೆ ಬಿದ್ದು ಪ್ರಾಣನೇ ಹೋಯಿತು. ದಯವಿಟ್ಟು ನೋಡಿ, ಎಂಥ ಒಂದು ಬೇಸರದ ವಿಷಯ. ಈಗ ಈ ಹೊಯ್ಗೆಯನ್ನು ತೆಗೆದು ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ವಾಹನದಲ್ಲಿ ಹೋಗೋವರಿಗೆ ಯಾವುದೂ ಕೂಡ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅನುಭವ. ಗೆಳತಿ ನಮ್ಮ ಊರಿನವನೇ ಹುಡುಗ. ತುಂಬ ಬೇಸರದ ವಿಷಯ. ದಯವಿಟ್ಟು ಇದನ್ನು ಕೇಳುವವರು ನೋಡುವವರು ದಯವಿಟ್ಟು ಆದಷ್ಟು ಬೇಗ ಇಲ್ಲಿ ರಸ್ತೆಯಲ್ಲಿ ಬಿದ್ದ ಹೊಯ್ಗೆಯನ್ನು ತೆಗೆಸಿ ಕ್ಲೀನ್ ಮಾಡಿಸಿ ಸಂಚರಿಸುವವರಿಗೆ ವಾಹನದಲ್ಲಿ ಸಂಚರಿಸುವವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಾನು ಕೇಳಿಕೊಳ್ಳುವುದು.